ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ನಾವು ಇವತ್ತಿನ ದಿವಸದ ಈ ಪ್ರಾರ್ಥನೆಯನ್ನು ಮಾಡೋಣ. ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 1 ವಾಕ್ಯ 19ರಿಂದ 28 ತನಕ. ಜೆರೂಸಲೇಮಿನ ಯಹೂದ್ಯ ಅಧಿಕಾರಿಗಳು ಯಾಜಕರನ್ನು, ಲೇವಿಯರನ್ನು ಯೋಹಾನನ ಬಳಿಗೆ ಕಳುಹಿಸಿದರು. ಇವರು, ನೀನು ಯಾರು ಎಂದು ಪ್ರಶ್ನಿಸಿದರು. ಯೋಹಾನನು ಅದಕ್ಕೆ ಉತ್ತರವಾಗಿ, ಅಭಿಷಿಕ್ತನಾದ ಲೋಕೋದ್ಧಾರಕ ನಾನಲ್ಲ ಎಂದು ಸ್ಪಷ್ಟವಾಗಿ ಹೇಳಿದನು. ಏನನ್ನು ಮರೆಮಾಚಲಿಲ್ಲ. ಹಾಗಾದರೆ ನೀನು ಎಲಿಯನೋ ಎಂದು ಕೇಳಲು ಅಲ್ಲ ಎಂದನು. ನೀನು ಬರಬೇಕಾಗಿದ್ದ ಪ್ರವಾದಿರಬಹುದೇ ಎಂದು ಅವರು ಮತ್ತೆ ಕೇಳಲು ಅದೂ ಅಲ್ಲ ಎಂದು ಮರುನುಡಿದನು. ಹಾಗಾದರೆ ನೀನು ಯಾರೆಂದು ನಮಗೆ ತಿಳಿಸು, ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಕೊಡಬೇಕಾಗಿದೆ. ನಿನ್ನನ್ನು ಕುರಿತು ನೀನು ಏನು ಹೇಳುತ್ತೀ ಎಂದು ಅವರು ಮತ್ತೊಮ್ಮೆ ಕೇಳಿದರು. ಅದಕ್ಕೆ ಯೋಹಾನನು, ಪ್ರಭುವಿನ ಮಾರ್ಗವನ್ನು ನೇರಗೊಳಿಸಿರೆಂದು ಬೆಂಗಾಡಿನಲ್ಲಿ ಕೂಗುವ ಸ್ವರವೇ ನಾನು ಎಂದು ಯೆಶಾಯ ಪ್ರವಾದಿಯ ಮಾತುಗಳಲ್ಲೇ ಉತ್ತರ ಕೊಟ್ಟನು. ಆಗ ಫರಿಸಾಯರ ಕಡೆಯಿಂದ ಬಂದಿದ್ದ ಕೆಲವರು, ನೀನು ಲೋಕೋದ್ಧಾರಕನಾಗಲಿ ಎಲಿಯನಾಗಲಿ ಬರಬೇಕಾಗಿದ್ದ ಪ್ರವಾದಿಯೇ ಆಗಲಿ ಅಲ್ಲವೆಂದ ಮೇಲೆ ಸ್ನಾನ ದೀಕ್ಷೆ ಕೊಡುವುದೇಕೆ ಎಂದು ಪ್ರಶ್ನಿಸಿದರು. ಪ್ರತ್ಯುತ್ತರವಾಗಿ ಯೋಹಾನನು, ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಿದ್ದೇನೆ. ನಿಮಗೆ ತಿಳಿಯದ ಒಬ್ಬ ವ್ಯಕ್ತಿ ನಿಮ್ಮ ನಡುವೆ ಇದ್ದಾರೆ. ನನ್ನ ಬಳಿಕ ಬರಬೇಕಾಗಿದ್ದರು ಅವರೇ. ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದನು. ಯೋಹಾನನು ಸ್ನಾನ ದೀಕ್ಷೆ ಕೊಡುತ್ತಿದ್ದ ಜೋರ್ಡಾನ್ ನದಿಯ ಆಚೆ ದಡದಲ್ಲಿದ್ದ ಬೆತಾನಿಯ ಎಂಬಲ್ಲಿ ಇದೆಲ್ಲವೂ ಕೂಡ ನಡೆಯಿತು. ಪ್ರಿಯರೇ, ಬಹು ಅಪರೂಪಕ್ಕೆ ಇಂಥ ಒಂದು ವ್ಯಕ್ತಿತ್ವವನ್ನು ನಾವು ಕಾಣುತ್ತೇವೆ. ಇವತ್ತಿನ ಈ ಸುವಾರ್ತೆಯ ವಾಚನದಲ್ಲಿ ಕಂಡಂಥ ವ್ಯಕ್ತಿತ್ವ ಯೋಹಾನ, ಸ್ನಾನಿಕ ಯೋಹಾನ, ಯೇಸು ಸ್ವಾಮಿಯ ದಾರಿಯನ್ನು ತಯಾರು ಮಾಡಲು ಬಂದಂಥ ವ್ಯಕ್ತಿ. ಯಾರಾದರೂ ಸ್ವಲ್ಪ ಪ್ರಸಿದ್ಧರಾದರೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಡಂಗುರವನ್ನು ಬಾರಿಸ್ತಾರೆ. ಜನರು ಅವರಲ್ಲಿ ಬಂದಾಗ ಅವರು ಖುಷಿ ಪಡುತ್ತಾರೆ. ಯಾಕೆಂತ ಹೇಳಿದ್ರೆ ಅವರು ಆಕರ್ಷಣೆಯ ಕೇಂದ್ರಗಳಾಗುತ್ತಾರೆ. ಬರಲಿ ಜನರು ನನ್ನಲ್ಲಿಗೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜನರು ತಮ್ಮಲ್ಲಿಗೆ ಬಂದಾಗ ಅವರು ತಮ್ಮನ್ನು ದೇವರನ್ನಾಗಿ ಮಾಡಿಕೊಳ್ತಾರೆ. ಮನುಷ್ಯರು ತಮ್ಮನ್ನು ದೇವರನ್ನಾಗಿ ಮಾಡಿಕೊಳ್ತಾರೆ. ಇಂಥ ಜನರು ಇದ್ದಾರೆ. ಮನುಷ್ಯರು ತಮ್ಮನ್ನೇ ದೇವರನ್ನಾಗಿ ಮಾಡಿಕೊಳ್ಳುವುದು. ಪ್ರಿಯರೇ, ಒಬ್ಬ ವ್ಯಕ್ತಿ ಏನೇ ಪವಾಡ ಮಾಡಿದ್ದರು, ಒಂದು ದಿವಸ ಅವರು ಈ ಭೂಲೋಕವನ್ನು ಬಿಟ್ಟು ಹೋಗಲೇಬೇಕು. ಅಂಥದರಲ್ಲಿ ನಾವು ಮನುಷ್ಯರು ಹೇಗೆ ದೇವರ ಸ್ಥಾನವನ್ನು ತೆಗೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಸ್ನಾನಿಕ ಯೋಹಾನನು ಸ್ನಾನ ದೀಕ್ಷೆ ನೀಡುತ್ತಿದ್ದನು ಜೋರ್ಡನ್ ನದಿಯ ದಡದಲ್ಲಿ. ಅಲ್ಲಿಗೆ ಹಲವಾರು ಜನರು ಬರುತ್ತಿದ್ದರು. ಯಾಕೆಂತ ಹೇಳಿದರೆ ಸ್ನಾನಿಕ ಯೋಹಾನನ ಜೀವನ ಹಾಗಿತ್ತು. ಆತನು ಚರ್ಮವನ್ನು ಹೊದಿಕೆಯನ್ನಾಗಿ ಮಾಡಿದ್ದನು. ಆಮೇಲೆ ಏನು ಜೇನುತುಪ್ಪ ಸಿಗ್ತದೆ ಅದನ್ನು ಆತನು ಸೇವಿಸ್ತಿದ್ದನು, ಮಿಡತೆಗಳನ್ನು ತಿನ್ನುತ್ತಿದ್ದನು. ಕಠಿಣವಾದ ತಪಸ್ಸಿನ ಜೀವನ. ಇಹಲೋಕದ ಎಲ್ಲ ಆಸೆ ಆಕಾಂಕ್ಷೆಗಳಿಂದ ದೂರ ಇದ್ದವನು. ಹೀಗಿರುವಲ್ಲಿ
ಆ ಕಠಿಣ ತಪಸ್ಸಿನ ಜೀವನ ನೋಡಿ ಎಷ್ಟೋ ಜನರು ಆತನಲ್ಲಿಗೆ ಬರುತ್ತಿದ್ದರು ಮತ್ತು ಆತನಲ್ಲಿ ಕೇಳುತ್ತಿದ್ದರು, ನಾವು ವಿಮೋಚನೆ ಪಡೆಯಬೇಕಿದ್ರೆ, ಉದ್ಧಾರ ಆಗಬೇಕಿದ್ರೆ ಏನು ಮಾಡಬೇಕಂತ ಹೇಳಿಕೊಂಡು. ಅಲ್ಲಿ ಬಂದಂಥವರಿಗೆ ಯೋಹಾನನು ಹೀಗೆ ಹೇಳ್ತಿದ್ದನು, ನೀವು ಯಾರ ಮೇಲೆ ಕೂಡ ಜುಲುಮ ಮಾಡಬೇಡಿ. ಪ್ರತ್ಯೇಕವಾಗಿ ಯಾರಾದರೂ ಸೈನಿಕರು ಬಂದರೆ ಅವರಿಗೆ ಆತನು ಹೇಳ್ತಿದ್ದನು, ಅನಾವಶ್ಯಕವಾಗಿ ನೀವು ಪಾಪದವರಿಗೆ ಮತ್ತು ಯಾರು ಕ್ಷೀಣರಿದ್ದಾರೆ, ಅಶಕ್ತರಿದ್ದಾರೆ ಅವರ ಮೇಲೆ ಜುಲುಮ್ ಮಾಡಬೇಡಿ. ಸುಂಕದವರು ಬಂದು ಕೇಳುತ್ತಿದ್ದರು, ನಾವೇನು ಮಾಡಬೇಕು? ಯೋಹಾನನು ಹೇಳ್ತಿದ್ದನು, ನಿಮಗೆ ಏನು ಪಡೆಯಲಿಕ್ಕುಂಟು ಅಷ್ಟನ್ನು ಮಾತ್ರ ನೀವು ಕೇಳಿ ಪಡೆಯಿರಿ, ಅದಕ್ಕಿಂತಲೂ ಅಧಿಕವಾಗಿ ನೀವು ಜನರಿಗೆ ಶೋಷಣೆ ಮಾಡಬಾರ್ದು ಅಂತ ಹೇಳಿ. ಇನ್ನು ಕೆಲವರು ಬಂದು ಕೇಳ್ತಿದ್ದರು, ನಾವೇನು ಮಾಡಬೇಕು? ಆಗ ಯೋಹಾನನು ಹೇಳ್ತಿದ್ದನು, ನೀವು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಹೀಗೆಲ್ಲ ಜನರು ಆತನಲ್ಲಿ ಬರುತ್ತಿರುವಾಗ ಆತನು ಏನು ಮಾಡ್ತಿದ್ದಾನಂತ ಹೇಳಿದ್ರೆ, ಈ ಪರಿವರ್ತನೆಗೊಂಡಂಥ ಜನರ ಜೀವನದ ಸಂಕೇತವಾಗಿ ಜೋರ್ಡನ್ ನದಿಯಲ್ಲಿ ಅವರಿಗೆ ಆತನು ಸ್ನಾನವನ್ನು ನೀಡುತ್ತಿದ್ದನು. ಈ ನೀರಿನಿಂದ ತೊಳೆದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಕೊಳೆಯೆಲ್ಲ ತೊಳೆದು ಹೋಗ್ತದೆ, ಶುದ್ಧ ಆಗ್ತದೆ. ಅದೇ ಪ್ರಕಾರ ಮನುಷ್ಯನು ಕೂಡ ಹಾಗೇನೆ ತನ್ನ ಜೀವನದಲ್ಲಿ ಪಾಪಗಳನ್ನು ಮಾಡಿದಾಗ ಆ ಪಾಪಗಳಿಗೆ ಪರಿವರ್ತನೆಗೊಂಡು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾದಾಗ ಆ ಮನುಷ್ಯನ ಜೀವನ ಶುದ್ಧ ಆಗ್ತದೆ. ಅದರ ಸಂಕೇತವಾಗಿ ಯೋಹಾನನು ಏನು ಮಾಡ್ತಿದ್ದಾನಂತ ಹೇಳಿದ್ರೆ, ಅವರಿಗೆ ಆತನು ಸ್ನಾನವನ್ನು ನೀಡುತ್ತಿದ್ದನು. ಇದನ್ನು ತಿಳ್ಕೊಂಡಂಥ ಜನರೆಲ್ಲರೂ ಕೂಡ ಯೋಹಾನನಲ್ಲಿಗೆ ಬರುತ್ತಿದ್ದರು, ಅಧಿಕ ಸಂಖ್ಯೆಯಲ್ಲಿ ಬರುತ್ತಿದ್ದರು. ಒಬ್ಬರು ಇನ್ನೊಬ್ಬರಿಗೆ ಹೇಳ್ತಿದ್ದರು, ಹೀಗೆ ಜನರು ಆತನಲ್ಲಿಗೆ ಬರುತ್ತಿದ್ದರು. ದೇವಾಲಯ ಇತ್ತು ಪ್ರಿಯರೇ, ನೋಡಿ ದೇವಾಲಯ ಇತ್ತು. ಆ ದೇವಾಲಯದಲ್ಲಿ ಯಾಜಕರು, ಮುಖ್ಯ ಯಾಜಕರು ಈ ಬಲಿ ಅರ್ಪಣೆ ಮಾಡುತ್ತಿದ್ದರು ಪಾಪದ ಪರಿಹಾರಕ್ಕಾಗಿ. ಆದರೆ ನೋಡಿ, ಈ ಸಾಮಾನ್ಯ ಜನರು, ಪಾಪಿಗಳು ಯೋಹಾನನಲ್ಲಿಗೆ ಬರ್ತಿದ್ದರು. ದೇವಾಲಯ ಇತ್ತಾದರೂ ಕೂಡ ಅವರು ಇಲ್ಲಿಗೆ ಬರ್ತಿದ್ದರು, ತಮ್ಮ ಪಾಪಗಳಿಂದ ಶುದ್ಧೀಕರಣಗೊಳಿಸಲಿಕ್ಕೆ. ಯಾವ ಮನುಷ್ಯನ ಪಾಪದಲ್ಲಿ ಇರಲಿಕ್ಕೆ ಬಯಸ್ತಾನೆ? ಯಾವಾಗ ಒಳಗೆ ಕೊರಗು ಇರ್ತದೆ, ತಾನು ತಪ್ಪು ಮಾಡಿದ್ದೇನೆಂಬ ಒಂದು ಭಾವನೆ ಇರ್ತದೆ, ಅದರಿಂದ ಎಲ್ಲರಿಗೂ ಕೂಡ ಹೊರಗೆ ಬರಲಿಕ್ಕೆ ಬೇಕು. ಯಾರು ಕೂಡ ಪಾಪದಲ್ಲಿ ಇರಲಿಕ್ಕೆ ಬಯಸುವುದಿಲ್ಲ. ಹೀಗಾಗಿ ಜನರು ಆತನಲ್ಲಿಗೆ ಬರುತ್ತಿದ್ದರು. ಈ ಸುದ್ದಿ ಅಂದಿನ ಫರಿಸಾಯರ ವರ್ಗಕ್ಕೆ ಹೋಗಿ ತಲುಪಿತು. ಯಾರೀ ಫರಿಸಾಯರು? ಫರಿಸಾಯರು ಯಾರಂತ ಹೇಳಿದರೆ, ಯಹೂದಿ ಜನಾಂಗದಲ್ಲಿ ಒಂದು ವರ್ಗ. ಅವರ ಕೆಲಸ ಏನಂತ ಹೇಳಿದರೆ, ಈ ಶಾಸ್ತ್ರವನ್ನು ಅಧ್ಯಯನ ಮಾಡುವುದು ಮತ್ತು ಅದನ್ನು ಜನರಿಗೆ ಹೇಳಿಕೊಡುವುದು. ಕೆಲವು ಬಾರಿ ಅವರಲ್ಲಿ ಒಂದು ವರ್ಗ, ಲೇವಿ ವರ್ಗ ಎಂಬವರು, ಅವರು ದೇವಾಲಯದಲ್ಲಿ ಸೇವೆಯನ್ನು ಕೂಡ ಮಾಡುತ್ತಿದ್ದರು. ಇವರಿಗೆ ಈ ಸ್ನಾನಿಕ ಯೋಹಾನನು ಮಾಡುತ್ತಿದ್ದಂತಹ ಕೆಲಸ ಅದು ಇಷ್ಟ ಆಗಲಿಲ್ಲ. ಯಾಕಂತ ಹೇಳಿದರೆ, ಆತನು ತಪ್ಪು ಮಾಡ್ತಾನಂತಲ್ಲ, ಆದರೆ ಆತನು ಪ್ರಸಿದ್ಧಿ ಪಡೆಯುತ್ತಾನೆ. ನಮ್ಮ ಗತಿ ಏನು? ಜನರೆಲ್ಲರೂ ಕೂಡ ಅಲ್ಲಿಗೆ ಹೋದರೆ ನನ್ನ ಗತಿ ಏನು, ನಮ್ಮ ಗತಿ ಏನು ಎಂಬ ಒಂದು ಭಯ ಅವರಲ್ಲಿತ್ತು. ಅದಕ್ಕಾಗಿ ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ನೋಡಿ, ಅವರು ಜನರನ್ನು ಕಳಿಸ್ತಾರೆ, ಅವರಾಗಿ ಬರುವುದಿಲ್ಲ. ಮತ್ತು ಕೇಳ್ತಾರೆ, ನೀನು ಯಾರಪ್ಪ? ನೀನೇನು ಎಲಿಯನು? ಎಲಿಯ ಅಂತ ಹೇಳಿದರೆ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಪ್ರಸಿದ್ಧ ಶ್ರೇಷ್ಠ ಓರ್ವ ಪ್ರವಾದಿ. ಆತನು ಕೂಡ ಹಾಗೇನೆ, ಎಲಿಯ ಪ್ರವಾದಿ ಕೂಡ ಹಾಗೇನೆ. ಆತನ ಜೀವನ ತುಂಬ ಸರಳವಾಗಿತ್ತು, ತಪಸ್ಸಿನ ಜೀವನ, ಪ್ರಾರ್ಥನೆಯ ಜೀವನ. ಆತನು ಆಕಾಶದಿಂದ ಬೆಂಕಿಯನ್ನು ಕೂಡ ಬರಮಾಡಿ ಏನು ಪಾಪ ಇತ್ತೋ ಅದನ್ನು ಸುಟ್ಟು ಹಾಕಿದಂಥ ಮನುಷ್ಯ. ಕೊನೆಗೆ ಬೆಂಕಿಯ ರಥದಲ್ಲಿ ಆತನನ್ನು ಸ್ವರ್ಗಲೋಕಕ್ಕೆ ಬರಮಾಡಿಕೊಳ್ಳಲಾಯಿತು. ಅದಕ್ಕಾಗಿ ಎಲಿಯ ಪ್ರವಾದಿಯ ಬಗ್ಗೆ ಜನರಿಗೆ ಒಳ್ಳೆಯದಾಗಿ ತಿಳಿದಿತ್ತು. ಆತನು ಕಠಿಣ ತಪಸ್ಸಿನ ಮನುಷ್ಯ ಅಂತ ಹೇಳ್ಕೊಂಡು, ಅದಕ್ಕಾಗಿ ಬಂದು ಯೋಹಾನ ಹತ್ರ ಕೇಳ್ತಾರೆ, ಅದೇ ರೀತಿ ಕಾಣ್ತದೆ, ನೀನು ಕೂಡ ಏನು ಎಲಿಯನು ಅಂತ ಹೇಳಿಕೊಂಡು. ಆತನ ಏನಂತ, ನಾನು ಅಲ್ಲ ಅಂತ. ಯೋಹಾನನು ಖಂಡಿತವಾಗಿ ಹೇಳ್ಬಹುದಿತ್ತು ಹೌದಂತ, ಯಾರು ಕೂಡ ಅದನ್ನು ಅಡಚಣೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಯೋಹಾನನಲ್ಲಿ ಆ ಒಂದು ದೀನತೆ ಇತ್ತು. ತಾನು ಏನಾಗಿದ್ದೇನೋ ಅಷ್ಟು ಮಾತ್ರ ಒಪ್ಪಿಕೊಳ್ಳುವುದು, ಅದಕ್ಕಿಂತ ಜಾಸ್ತಿ ರೆಕಗ್ನಿಷನ್, ಗುರುತು ಮಾಡಿಕೊಳ್ಳುವುದು ಆತನಿಗೆ ಬೇಕಾಗಿರಲಿಲ್ಲ. ಹಾಗಾದರೆ ಸರಿ, ಮತ್ತೆ ನೀನು ಬರಬೇಕಾಗಿದ್ದ
ಇನ್ನೋರ್ವ ಪ್ರವಾದಿಯನು ಅಂತ ಹೇಳಿಕೊಂಡು. ಆಗ ಆತನ ಹೇಳ್ತಾನೆ, ನಾನು ಆತನಲ್ಲ, ಮತ್ತೆ ಹಾಗಾದರೆ ಯಾಕೆ ನೀನು ಸ್ನಾನ ನೀಡುತ್ತೀಯೋ ಅಂತ ಕೇಳ್ತಾರೆ. ಅದಕ್ಕೆ ಯೋಹಾನನು ಕೊಟ್ಟ ಉತ್ತರ ಏನಂತ ಹೇಳಿದರೆ, ನಾನು ನಿಮಗೆ ಈ ನದಿ ನೀರಿನಿಂದ ಸ್ನಾನವನ್ನು ನೀಡ್ತೇನೆ ಸರಿ, ಆದರೆ ನನಗಿಂತಲೂ ಕೂಡ ನಂತರ ಬರುವವರೊಬ್ಬರಿದ್ದಾರೆ, ಅವರು ನಿಮಗೆ ಹೇಗೆ ಮಾಡ್ತಾರೆ ಅಂತ ಹೇಳಿದರೆ, ಅವರು ನಿಮಗೆ ಬೆಂಕಿಯಿಂದ ಸ್ನಾನವನ್ನು ನೀಡ್ತಾರೆ. ಆ ಸ್ನಾನ ಏನಂತ ಹೇಳಿದರೆ ಪವಿತ್ರಾತ್ಮರ ಸ್ನಾನ. ಆ ಸ್ನಾನ ಯಾರು ಪಡೆಯುತ್ತಾರೆ ಅವರು ಪಾಪಗಳಿಂದ ಶುದ್ಧರಾಗ್ತಾರೆ. ಅಂತ ಒಂದು ಸ್ನಾನ ನೀಡುವವರು ನನಗಿಂತಲೂ ನಂತರ ಬರ್ತಾರೆ. ಆತನು ನಾನು ಆತನಲ್ಲ ಅಂತ ಸ್ಪಷ್ಟವಾಗಿ ಯೋಹಾನನು ಹೇಳಿಬಿಡ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅವರ ಘನತೆ ನಂತರ ಬರಲಿಕ್ಕಿದ್ದಂತ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯ ಘನತೆ ಅದು ಎಷ್ಟು ಅಂತ ಹೇಳಿದರೆ, ಅವರ ಪಾದರಕ್ಷೆಗಳನ್ನು ನಾನು ಬಾಗಿ ಬಿಚ್ಚಲಿಕ್ಕೆ ಕೂಡ ನಾನು ಯೋಗ್ಯನಲ್ಲ. ಅವರ ಮುಂದೆ ನಿಂತು ಬಾಗಿ ಅವರ ಪಾದರಕ್ಷೆಗಳನ್ನು ಬಿಡಿಸ್ಲಿಕ್ಕೂ ಕೂಡ ನಾನು ಯೋಗ್ಯನಲ್ಲ. 100% ಸರಿ ಪ್ರಿಯರೇ. ದೇವರ ಮುಂದೆ ನಿಲ್ಲಿಕ್ಕೆ ನಾವು ಯಾರು? ದೇವರ ಮುಂದೆ ನಿಲ್ಲಿಕ್ಕೆ ನಾವು ಯಾರು? ಒಂದು ಹೇಳಿಕೆ ಉಂಟು, ದೇವರ ಮುಂದೆ ಯಾರು ತಲೆ ತಗ್ಗಿಸುತ್ತಾನೋ ಆತನು ಮನುಷ್ಯರ ಮುಂದೆ ತಲೆ ಎತ್ತಿ ನಡೆಯಬಲ್ಲನು ಅಂತ ಹೇಳಿಕೊಂಡು. ಈ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡವನಾಗಿರ್ಬೋದು ಆತ ಅಥವಾ ಆಕೆ, ಎಷ್ಟೇ ಧನ ಸಂಪತ್ತಿರ್ಬೋದು, ಎಷ್ಟೇ ಅಧಿಕಾರ ಇರ್ಬೋದು, ಆದರೆ ದೇವರ ಮುಂದೆ ನಾವ್ಯಾರು? ಒಂದು ಹುಲ್ಲು ಕಡ್ಡಿ ಅಷ್ಟೇ. ಅದಕ್ಕಾಗಿ ಯೋಹಾನ ಹೇಳ್ತಾನೆ, ನನ್ನಲ್ಲಿ ಜನರು ಬಂದು ಸ್ನಾನ ದೀಕ್ಷೆಯನ್ನು ಪಡೆಯುತ್ತಾರೆ ಸರಿ, ಆದರೆ ತಾನು ಆ ಬರಬೇಕಾಗಿದ್ದ ವಿಮೋಚಕರಿಗೆ ನಾನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಂಬ ಒಂದು ರೀತಿಯಲ್ಲಿ ಹೇಳ್ತಾನೆ. ನಾನು ಬಾಗಿ ಅವರ ಪಾದರಕ್ಷೆಗಳನ್ನು ಬಿಡಿಸಲಿಕ್ಕೆ ಅಥವಾ ಬಿಚ್ಚಲಿಕ್ಕೆ ಕೂಡ ಯೋಗ್ಯನಲ್ಲ ಎಂದು ಹೇಳ್ತಾರೆ. ಒಂದು ದೊಡ್ಡ ಪಾಠ ನಮಗೆ ಉಂಟು ಪ್ರಿಯರೇ. ಹಲವಾರು ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ಏನೋ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡ್ತಾರೆ, ಒಳಿತಾಗ್ತದೆ, ಜನರು ಬರ್ತಾರೆ, ಆ ಒಂದು ಗುರುತಿಸುವಿಕೆಯಿಂದ ಏನೋ ಒಂದು ಉಬ್ಬಿ ಹೋಗ್ತಾರೆ. ಕೊನೆಗೆ ಏನಾಗ್ತದೆ ಅಂತ ಹೇಳಿದರೆ, ನೋಡಲಿಕ್ಕೆ ಅವರು ದೇವರ ಕೆಲಸವನ್ನು ಮಾಡ್ತಾರೆ ಎಂದು ನಾವು ಅನಿಸಿಕೊಂಡರೂ ನೋಡಿದರೂ ಕೂಡ ಕೊನೆಗೆ ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ದೇವರನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಾರೆ, ತಾನೇ ದೇವರಂತ ಅವರು ತೋರ್ಪಡಿಸುತ್ತಾರೆ. ಎಂಥ ಒಂದು ದೊಡ್ಡ ತಪ್ಪನ್ನು ನಾವು ಮಾಡ್ತೇವೆ. ಜನರು ಮಾಡ್ತಾರೆ, ನಾವು ಕೂಡ ಅದರಲ್ಲಿ ಸೇರಿಕೊಳ್ತೇವೆ. ಎಲ್ಲಿ ಇಂಥ ಒಂದು ಕೆಲಸಗಳು ಕೃತ್ಯಗಳು ನಡೆಯುತ್ತವೋ ಅಂತ ಹೇಳಿದರೆ, ದೇವರನ್ನು ಬಳಸಿಕೊಂಡು ಜನರನ್ನು ತನ್ನ ಹತ್ತಿರ ಆಕರ್ಷಿಸಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಕೇವಲ ಅವರು ಮಾತ್ರ ತಪ್ಪು ಮಾಡೋದಲ್ಲ, ಅವರಲ್ಲಿಗೆ ಹೋಗುವಂಥ ಜನರು ಕೂಡ ತಪ್ಪು ಮಾಡ್ತಾರೆ. ಯಾಕಂತ ಹೇಳಿದರೆ, ನಾವು ದೇವರಿಗೆ ನೀಡುವಂಥ ಆ ಒಂದು ಗೌರವ ಮತ್ತು ಆರಾಧನೆ ಅವರಿಗೆ ಮಾತ್ರ ನೀಡಬೇಕು ಹೊರತು ನಾವು ಮನುಷ್ಯರಿಗಲ್ಲ. ಮನುಷ್ಯರು ನಮಗೆ ದಾರಿಯನ್ನು ತೋರಿಸ್ತಾರೆ ದೇವರಲ್ಲಿಗೆ ಹೋಗಲಿಕ್ಕೆ. ಅದಕ್ಕಾಗಿ ಯಾರೋ ಒಬ್ಬರು ನಮಗೆ ಹಿಡಿಸ್ತಾರೆ, ಏನೋ ಒಂದು ಜಾಗ ನಮಗೆ ಒಳ್ಳೆಯದಾಗ್ತದೆ ಎಂಬ ಕಾರಣಕ್ಕೆ ನಾವು ಆ ಜಾಗಕ್ಕೆ ದೇವರಿಗಿಂತಲೂ ಜಾಸ್ತಿಯಾದ ಪ್ರಾಮುಖ್ಯತೆಯನ್ನು ನೀಡುವುದು ಅದು ಎಷ್ಟು ಸರಿ ಎಂಬ ಒಂದು ಪ್ರಶ್ನೆಯನ್ನು ನಾವು ಕೇಳಬಹುದು. ಕೆಲವರಿಗೆ ಒಂದು ಹುಚ್ಚು ಇರ್ತದೆ ಏನಂತ ಹೇಳಿದರೆ, ಬೇಕಾದಷ್ಟು ಈ ದ್ರವ್ಯ ಸಂಪತ್ತನ್ನು ಹೊಂದುವುದು. ಎಷ್ಟು ಬೇಕು ಅಷ್ಟಲ್ಲ, ಇನ್ನೂ ಕೂಡ ಬೇಕು, ಮತ್ತು ಕೂಡ ಬೇಕು, ಮತ್ತು ಕೂಡ ಬೇಕು. ಇನ್ನು ಕೆಲವರಿಗೆ ಅಧಿಕಾರದ ಆಸೆ. ಅಧಿಕಾರ ಹೋಯ್ತಂತ ಹೇಳಿದರೆ ಅವರ ಜೀವನನೇ ಮುಗಿದೋಯ್ತು. ಮತ್ತೆ ಕೆಲವರಿಗೆ ಇನ್ನೊಂದು ಆಸೆ ಉಂಟು, ಹೆಸರಿನ ಆಸೆ. ತುಂಬ ಕೆಟ್ಟದು. ಹೆಸರಿನ ಆಸೆ, ರೆಕಗ್ನಿಷನ್. ಜನರ ಮುಂದೆ ತಾನು ಗುರುತಿಸ್ಕೊಳ್ಬೇಕು. ಮತ್ತೆ ಅವರಿಗೆ ಅದು ಸಿಕ್ಕಿದರೆ ಊಟಕ್ಕೆ ಬೇಡ, ನಿದ್ರೆ ಕೂಡ ಬೇಡ ಅವರಿಗೆ. ಅದಕ್ಕಾಗಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಏನು ಮಾಡಲಿಕ್ಕೂ ಕೂಡ ತಯಾರವರು. ಹೆಸರು. ಇದೇ ಒಂದು ಶೋಧನೆ ಯೇಸು ಸ್ವಾಮಿಗೆ ಕೂಡ ಸೈತಾನನ್ ತಂದನು. ಏನಂತ ಹೇಳಿದರೆ, ನೀನು ಹೋಗಿ ಈ ದೊಡ್ಡ ಶಿಖರದ ಮೇಲಿಂದ, ಎತ್ತರದ ಶಿಖರದಿಂದ ನೀನು ಕೆಳಕ್ಕೆ ಇಳಿ, ಜಿಗಿ ನೀನು. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತದೆ, ನೀನು ಕೆಳಕ್ಕೆ ಜಿಗಿದಾಗ ದೇವರ ದೂತರು ಬಂದು ನಿನ್ನನ್ನು ರಕ್ಷಣೆ ಮಾಡ್ತಾರೆ. ಎಲ್ಲರೂ ಜನರು ಒಂದೇ ಸಲಕ್ಕೆ ನಿನ್ನನ್ನು ಗುರುತಿಸ್ಕೊಳ್ತಾರೆ. ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅನಾವಶ್ಯಕವಾಗಿ ದೇವರನ್ನು
ಯಾಕೆ ಪರೀಕ್ಷೆಗೆ ಒಳಪಡಿಸಬೇಕು? ತನಗದು ಬೇಕಾಗಿಲ್ಲ. ನೋಡಿ ಪ್ರಿಯರೇ, ಒಂದೇ ಒಂದು ಘಟನೆಯಿಂದ ಯೇಸು ಸ್ವಾಮಿ ತನ್ನ ದೈವತ್ವವನ್ನು ಜನರ ಮುಂದೆ ಮತ್ತೆ ಪ್ರಪಂಚದ ಮುಂದೆ ತೋರ್ಪಡಿಸುವುದು. ಮೇಲಿನಿಂದ ಕೆಳಕ್ಕೆ ಜಿಗಿಯುವುದು ಏನಾಗುವುದಿಲ್ಲ. ಒಂದು 100-120 ಫೀಟ್ ಮೇಲಿನಿಂದ ಕೆಳಕ್ಕೆ ಜಿಗಿದರೆ ದೇವದೂತರು ಕಾಪಾಡ್ತಾರೆ, ಏನಾಗುವುದಿಲ್ಲ. ಒಂದೇ ಒಂದು ಘಟನೆ ಎಲ್ಲರೂ ಕೂಡ ಯೇಸು ಸ್ವಾಮಿಯನ್ನು ದೇವರೆಂದು ಒಪ್ಪಿಕೊಳ್ಳುತ್ತಾರೆ. ಯೇಸು ಸ್ವಾಮಿ ಹಾಗೆ ಮಾಡಲಿಲ್ಲ. ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ಈ ಜೀವನದಲ್ಲಿ ಬಂದಂಥ ಕಷ್ಟಗಳನ್ನು ಅವರು ಎದುರಿಸಲಿಕ್ಕೆ ಜನರಿಗೆ ತೋರಿಸ್ತಾರೆ. ತಾವಾಗಿಯೇ ಸ್ವತಃ ಆ ಕಷ್ಟಗಳನ್ನು ಅನುಭವಿಸ್ತಾರೆ. ಸ್ವತಃ ತಾವೇ ಆ ಕಷ್ಟಗಳನ್ನು ಅನುಭವಿಸ್ತಾರೆ. ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಸ್ವೀಕಾರ ಮಾಡಿದೆವು ಎಂಬ ಕಾರಣಕ್ಕೆ ಯಾವಾಗ ನಮಗೆ ಕಷ್ಟಗಳು ಬರಬಾರದು ಅಂತ ನಾವು ಯೋಚನೆ ಮಾಡಲಿಕ್ಕೆ ಆಗಲ್ಲ. ಇದು ನಮ್ಮ ಜೀವನ. ಪ್ರಪಂಚದಲ್ಲಿ ಸ್ವತಃ ಯೇಸು ಸ್ವಾಮಿಯೇ ತಮ್ಮ ಕಷ್ಟಗಳನ್ನು ಅನುಭವಿಸಿದರೆ ನಾವ್ಯಾರು ನಮಗೆ ಕಷ್ಟಗಳು ಬರಬಾರ್ದಂತ ಯೋಚನೆ ಮಾಡಲಿಕ್ಕೆ? ಅವರಿಗಿಂತ ಶ್ರೇಷ್ಠರು ನಾವಲ್ಲ. ಅಥವಾ ಯಾರಾದರೂ ಹೇಳಿದರೆ ನಿನ್ನ ಕಷ್ಟಗಳೆಲ್ಲ ಕೂಡ ಪರಿಹಾರ ಆಗ್ತದೆ, ಇನ್ನು ಮುಂದೆ ನಿನಗೆ ಪಾಪಗಳೇ ಇನ್ನು ಸಮಸ್ಯೆಗಳು ಬರುವುದಿಲ್ಲ, ಕಷ್ಟಗಳೇ ಇರುವುದಿಲ್ಲ ಅಂತ ಹೇಳಿದರೆ ಅದು ನಿಜವಾದ ಬೋಧನೆ ಅಲ್ಲ. ತಪ್ಪು ಬೋಧನೆ, ತಪ್ಪು ದಾರಿ. ಸ್ನಾನಿಕ ಯೋಹಾನನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ದೀನತೆಯನ್ನು ಒಪ್ಪಿಕೊಳ್ಳುತ್ತಾನೆ. ಯಾರಿಗೆ ಯಾವ ಗೌರವ ಸಲ್ಲಬೇಕೋ ಅವರಿಗೆ ಆ ಗೌರವ ಸಲ್ಲಬೇಕು ಹೊರತು ಅದನ್ನು ತಾನು ಪಡೆದು ಸರಿಯಲ್ಲ ಅಂತ ಆತನು ತೋರಿಸಿಕೊಡ್ತಾನೆ. ಇದು ನಿಜವಾದಂಥ ಶಿಷ್ಯರ ಗುಣ, ಯೋಗ್ಯತೆ. ಶಿಷ್ಯನು ಯಾವಾಗಲೂ ಕೂಡ ಗುರುವಿಗಿಂತ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವರು ಮಾತ್ರ ಹಾಗೆ ಮಾಡ್ತಾರೆ. ಕೆಲವರು ತಾನು ಹೀಗೆ ಅಂತ ತೋರಿಸಿಕೊಡ್ತಾರೆ. ಅಂತ ಹೇಳಿದ್ರೆ ಯೇಸು ಸ್ವಾಮಿಗಿಂತಲೂ ದೇವರಿಗಿಂತಲೂ ತಾನು ದೊಡ್ಡವನು. ಆ ಒಂದು ಗುರುತನ್ನು ಪಡೆಯುವುದಕ್ಕೋಸ್ಕರ, ಅದನ್ನೊಂದು ಜನರಿಂದ ಹೊಗಳಿಸಿಕೊಳ್ಳಿಸುವುದಕ್ಕೋಸ್ಕರ ಅದನ್ನು ಪ್ರಯತ್ನ ಮಾಡ್ತಾರೆ. ಅದನ್ನು ಕೇಳಿದಾಗ ಅಷ್ಟೊಂದು ಉಬ್ಬಿ ಕೂಡ ಹೋಗ್ತಾರೆ. ಸ್ಪಷ್ಟವಾಗಿ ಒಂದು ಸಂದೇಶ, ಇದು ಯೇಸು ಸ್ವಾಮಿಯ ಹಿಂಬಾಲಕರ ಕೆಲಸ ಅಲ್ಲ, ಇದು ದೇವರ ಕೆಲಸ ಅಲ್ಲ. ಇದೇನಂತ ಹೇಳಿದ್ರೆ, ಮನುಷ್ಯನ ಹೆಸರಿಗೋಸ್ಕರ ಮಾಡುವಂಥ ಒಂದು ವಿದ್ಯೆ, ಒಂದು ಜೀವನ, ಒಂದು ಏನಂತ ಹೇಳಿದ್ರೆ ಜನರ ಕಣ್ಣಿಗೆ ಮರೆಮಾಚುವಂಥ ಕೆಲಸ. ಇದು ಸರಿಯಲ್ಲ. ನಾವು ನಿಜವಾದ ಹಿಂಬಾಲಕರಾಗಿದ್ದರೆ ಸ್ನಾನಿಕ ಯೋಹಾನನು ಏನು ಮಾಡಿದನು ಹಾಗೆ ನಾವು ಮಾಡಲಿಕ್ಕೆ ತಯಾರಿದ್ದರೆ ಆಗ ನಾವು ನಮಗೆ ಹೇಳ್ಬೋದು, ನಾನು ಯೇಸು ಸ್ವಾಮಿಯ ಅನುಯಾಯಿ ಅಂತ ನಾವು ಒಪ್ಪಿಕೊಳ್ಬಹುದು, ಇತರರಿಗೆ ಹೇಳ್ಬೋದು. ಪ್ರಿಯರೇ, ಈ ಒಂದು ಘಟನೆಯನ್ನು ಇವತ್ತಿನ ಸುವಾರ್ತೆಯಲ್ಲಿ ನಾವು ಕೇಳುತ್ತಿರುವಾಗ ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವ. ಯಾಕಂತ ಹೇಳಿದ್ರೆ, ಸ್ನಾನಿಕ ಯೋಹಾನನಲ್ಲಿ ದೇವರು ನಮಗೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ದೇವರಿಗೆ ಸಲ್ಲುವಂಥ ಗೌರವ ದೇವರಿಗೆ ಸಲ್ಲಬೇಕು, ಯೇಸು ಸ್ವಾಮಿಗೆ ಸಲ್ಲುವಂಥ ಗೌರವ ಯೇಸು ಸ್ವಾಮಿಗೆ ಕೊಡಬೇಕು, ಮತ್ತು ನಾವು ಯಾರಂತ ತಿಳಿದುಕೊಳ್ಬೇಕಂತ ದೇವರು ಈ ಮುಖಾಂತರ ನಮಗೆ ತಿಳಿಯಪಡಿಸಿದ್ದಾರೆ. ಇದಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಸ್ತುತಿಯನ್ನು ಸಲ್ಲಿಸುತ್ತಾ ನಾವು ಕೂಡ ಈ ರೀತಿಯಾಗಿ ಜೀವಿಸಲಿಕ್ಕೆ ನಮಗೆ ಬೇಕಾದಂಥ ಆಶೀರ್ವಾದಗಳನ್ನು ಪಡೆಯುವ.